ನಿರ್ವಿಘ್ನರಾಜ ಬೇರೆ ವರುಣ ನಿರ್ವಿಘ್ನರಾಜ ಬೇರೆ ವರುಣ ನಿರ್ವಿಘ್ನ ರಾಜ ವಿನಾಯಕ. ಗಣ್ಯರನ್ನ ಪ್ರೀತಿಯಿಂದ ಸ್ವಾಗತಿಸಲಿದ್ದಾರೆ ನಮ್ಮ ಬೆಂಗಳೂರು ಕಂಬಳದ ಸಮಿತಿಯ ಸಂಘಟನಾ ಕಾರ್ಯದರ್ಶಿಗಳಾಗಿರುವ ಶ್ರೀ ಉಮೇಶ್ ಶೆಟ್ಟಿ ಅವರು. ಬೆಂಗಳೂರಿನ ಹಾಗೂ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಕಂಬಳ ಅಭಿಮಾನಿಗಳೇ, ಇತಿಹಾಸದ ಪುಟದಲ್ಲಿ ಇರುವಂತಹ ಒಂದು ದೊಡ್ಡ ಹಬ್ಬ ಕರಾವಳಿಯ ಕಂಬಳ. ಇಂಥ ಒಂದು ಕಂಬಳವನ್ನು ಕರಾವಳಿಯಿಂದ ಬೆಂಗಳೂರಿಗೆ ಕರೆದುಕೊಂಡು ಬಂದು ಬೆಂಗಳೂರಿನಲ್ಲಿ ದಸರಾ ಮಾದರಿಯಲ್ಲಿ ಒಂದು ಉತ್ಸವವನ್ನು ಮಾಡಬೇಕನ್ನುವ ನಿಟ್ಟಿನಲ್ಲಿ ಗೌರವಾಧ್ಯಕ್ಷರಾದ ಪ್ರಕಾಶ್ ಶೆಟ್ಟರು ಹಾಗೂ ಅಧ್ಯಕ್ಷರಾದ ಅಶೋಕ್ ರೈರವರ ಮಾರ್ಗದರ್ಶನದಲ್ಲಿ ಒಂದು ಇತಿಹಾಸದ ಮತ್ತೊಂದು ಪುಟಕ್ಕೆ ಇವತ್ತು ಬೆಂಗಳೂರಿನಲ್ಲಿ ಭೂಮಿ ಪೂಜೆ ಅಂದರೆ ಕರೆ ಪೂಜೆಯ ಒಂದು ಭೂಮಿ ಪೂಜೆಯನ್ನು ಮಾಡಿದಂತಹ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಬೆಂಗಳೂರಿನ ಬಗ್ಗೆ ಅವರದೇ ಆದ ಒಂದು ಕನಸನ್ನು ಹೊತ್ತಂತಹ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಬೆಂಗಳೂರು ಕಂಬಳದ ಪರವಾಗಿ ನಾನು ಅಭೂತಪೂರ್ವ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಣ್ಣಾರೆ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ಅಧ್ಯಕ್ಷರಾದ ಅಶೋಕ್ ರೈರವರು, ಗುಣರಂಜನ್ ಶೆಟ್ಟಿ ಅವರು ಮತ್ತು ಗುರುಕಿರಣ್ ರವರು ಸನ್ಮಾನವನ್ನು ಮಾಡಬೇಕಂತ ಹೇಳ್ತಾ ಏಲಕ್ಕಿ ಹಾರಕ್ಕೆ ಏಲಕ್ಕಿ ಹಾರ ಕೊಡಿಲ್ಲ ಅಣ್ಣ. ದಯವಿಟ್ಟು ಸುಗಂಧರಾಜ ಹಾರ ಬೇಡ, ಅಲರ್ಜಿ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಉಪಮುಖ್ಯಮಂತ್ರಿ ಅವರಿಗೆ ಕಂಬಳ ಸಮಿತಿಯ ಅಧ್ಯಕ್ಷರಾದ ಅಶೋಕ್ ರೈರವರು, ಗೌರವಾಧ್ಯಕ್ಷರಾದ ಪ್ರಕಾಶ್ ಶೆಟ್ಟಿ ಅವರು, ಗುಣರಂಜನ್ ಶೆಟ್ಟಿ ಅವರು ಹಾಗೂ ಗುರುಕಿರಣ್ ರವರು ಸನ್ಮಾನವನ್ನು ಮಾಡಬೇಕಂತ ಕೇಳ್ತಾ ಇದ್ದೇನೆ. ಹಾಗೆಯೇ ಅದೇ ರೀತಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಮಾಜಿ ಸಚಿವರು, ಈ ಭಾಗದ ಲೋಕಸಭಾ ಸದಸ್ಯರು ಕಂಬಳಕ್ಕೋಸ್ಕರ ಅವರದೇ ಆದ ಕೊಡುಗೆಯನ್ನು ನೀಡಿ ಕೇಂದ್ರ ಸಚಿವರಾಗಿದ್ದ ಸಂದರ್ಭದಲ್ಲೂ ಸಹ ಕಂಬಳವನ್ನು ಮಾಡಲೇಬೇಕನ್ನುವ ನಿಟ್ಟಿನಲ್ಲಿ ಭಾಳಷ್ಟು ಹೋರಾಟವನ್ನು ಮಾಡಿದಂತಹ ಲೋಕಸಭಾ ಸದಸ್ಯರಾದ ಸದಾನಂದ ಗೌಡ್ರವರಿಗೆ ಕಂಬಳ ಸಮಿತಿಯ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ದಯವಿಟ್ಟು ಅಧ್ಯಕ್ಷರು ಹಾಗೂ ಕಂಬಳ ಸಮಿತಿಯವರು ಸನ್ಮಾನವನ್ನು ಮಾಡುವ ಮುಖಾಂತರ ಸದಾನಂದ ಗೌಡ್ರವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಚಪ್ಪಾಳೆಯೊಂದಿಗೆ ದಯವಿಟ್ಟು ಎಲ್ಲರೂ ಸ್ವಾಗತವನ್ನು ಮಾಡಬೇಕು. ಅದೇ ರೀತಿ ಮತ್ತೊಬ್ಬರು ಕಂಬಳಕ್ಕೋಸ್ಕರ ಎಲ್ಲ ರೀತಿಯ ಸಹಕಾರವನ್ನು ನೀಡಿ ಈ ಕಂಬಳ ನಡೆಯಲೇಬೇಕು ಅಂತ ಹಲವಾರು ವರ್ಷಗಳಿಂದ ಯೋಜನೆಯನ್ನು ಮಾಡಿ ಇವತ್ತು ಈ ಕಂಬಳದ ಗೌರವಾಧ್ಯಕ್ಷರಾಗಿ ಎಲ್ಲ ರೀತಿಯಲ್ಲೂ ನಮ್ಮ ಜೊತೆ ಇದ್ದೇವೆ, ನೀವು ಮುಂದೆ ಹೋಗಿ ನಾನು ಹಿಂದೆ ಇದ್ದೇನೆ ಅಂತ ಹೇಳಿದಂತಹ MRG ಗ್ರೂಪ್ನ ಚೇರ್ಮನ್ ಆಗಿರುವಂಥ ಪ್ರಕಾಶ್ ಶೆಟ್ಟಿ ಅವರಿದ್ದಾರೆ. ಅವರಿಗೂ ಸಹ ಕಂಬಳ ಸಮಿತಿಯ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ.
ಅದೇ ರೀತಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಈ ಭಾಗದ ಶಾಸಕರಾಗಿರುವಂಥ ಸನ್ಮಾನ್ಯ ಡಾಕ್ಟರ್ ಅಶ್ವಥ್ ನಾರಾಯಣರವರಿದ್ದಾರೆ. ಅವರಿಗೂ ಸಹ ನಾನು ಕಂಬಳ ಸಮಿತಿಯ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಕಂಬಳ ಸಮಿತಿಯವರು ಅವರಿಗೆ ಸ್ವಾಗತವನ್ನು ಮಾಡಿ ಸನ್ಮಾನವನ್ನು ಮಾಡಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಇನ್ನೊಬ್ಬರು ಈ ಕಂಬಳದ ರೂವಾರಿ, ಈ ಕಂಬಳದ ಅಧ್ಯಕ್ಷತೆಯನ್ನು ವಹಿಸಿ ಸರ್ಕಾರದೊಂದಿಗೆ ಸಂಪೂರ್ಣವಾಗಿ ಕೋಆರ್ಡಿನೇಷನನ್ನು ಮಾಡಿಕೊಂಡು ಈ ಕಂಬಳದ ಅಧ್ಯಕ್ಷತೆಯನ್ನು ವಹಿಸಿರುವ ಪುತ್ತೂರಿನ ಶಾಸಕರಾದ ಅಶೋಕ್ ರೈರವರಿಗೆ ಈ ಕಂಬಳ ಸಮಿತಿಯ ಪರವಾಗಿ ಕಾರ್ಯಾಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸನ್ಮಾನವನ್ನು ಮಾಡಬೇಕಂತ ನಾನು ಕೇಳ್ತಾ ಇದ್ದೇನೆ. ಮಾಡಿ ಅಣ್ಣ, ನಿಮ್ಮದು ಭಾಳ ಪ್ರಮುಖ. ಅದೇ ರೀತಿ ಶಾಂತಿನಗರದ ಶಾಸಕರು ಆತ್ಮೀಯರಾಗಿರುವಂತಹ ಕಂಬಳದ ಬಗ್ಗೆ ಭಾಳಷ್ಟು ಅಭಿಮಾನವನ್ನಿಟ್ಟಿದ್ದಂತಹ ಎನ್ ಎ ಹ್ಯಾರಿಸ್ರವರು ಅತಿಥಿಯಾಗಿ ಬಂದಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅವರಿಗೂ ಸಹ ಕಂಬಳ ಸಮಿತಿಯವರು ಸನ್ಮಾನವನ್ನು ಮಾಡಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೊಬ್ಬರು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಖ್ಯಾತ ಉದ್ಯಮಿಗಳು, ದಕ್ಷಿಣ ಕನ್ನಡ ಜಿಲ್ಲಾ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದ ಎನ್ ರಾಜೇಂದ್ರ ಕುಮಾರ್ ಅವರು ಬಂದಿದ್ದಾರೆ. ಅವರು ಸಹ ಈ ಕಂಬಳದ ಬಗ್ಗೆ ದೊಡ್ಡ ಮಟ್ಟದ ಸಹಕಾರವನ್ನು ನೀಡುವ ಜೊತೆಗೆ ನಿಮ್ಮೊಂದಿಗೆ ನಾನಿದ್ದೇನೆ, ಮಂಗಳೂರಿನ ಕಂಬಳವನ್ನು ಬೆಂಗಳೂರಿನಲ್ಲಿ ಮಾಡೋಣ ಅಂತ ಬಂದಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಮತ್ತೊಬ್ಬ ಉದ್ಯಮಿಯವರು, ಕಂಬಳ ಪ್ರೇಮಿಯಾಗಿರುವ ಉಮರ್ ಪಿಕೆ ಅವರು ಇದ್ದಾರೆ. ಅವರಿಗೂ ಸಹ ಸ್ವಾಗತ ಮಾಡ್ತಾ ಅವರಿಗೂ ಸಹ ಕಂಬಳ ಸಮಿತಿಯವರು ಸನ್ಮಾನವನ್ನು ಮಾಡಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅದಕ್ಕೆ ಮಾರ್ಗದರ್ಶಕರಾಗಿ ಭಾಳ ಜನ ಅವಶ್ಯಕತೆ ಇರ್ತದೆ. ಮಂಗಳೂರಿನಿಂದ ಕೋಣಗಳನ್ನು ತರುವ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ರೂಪಿಸಿದಂತಹ ಈ ಕಾರ್ಯಕ್ರಮದ ಮತ್ತೊಬ್ಬರು ಸಂಘಟನಾ ಅಧ್ಯಕ್ಷರಾಗಿರುವಂತಹ ದೇವಿಪ್ರಸಾದ್ ಶೆಟ್ಟಿ ಅವರಿದ್ದಾರೆ ಬೆಳಪು. ಅವರಿಗೂ ಸಹ ನಾನು ಈ ವೇದಿಕೆಯಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಇಬ್ಬರು ಪಿಲ್ಲರ್ಗಳಿದ್ದಾರೆ. ಅಶೋಕಣ್ಣನ ಜೊತೆ ಮತ್ತಿಬ್ಬರು ಪಿಲ್ಲರ್ಗಳಿದ್ದಾರೆ. ಗುರುಕಿರಣ್ ರವರು ಮತ್ತು ಗುಣರಂಜನ್ ಶೆಟ್ಟಿಯವರು. ಒಬ್ಬರು ಕಾರ್ಯಾಧ್ಯಕ್ಷರಾದರೆ ಒಬ್ಬರು ಉಪಾಧ್ಯಕ್ಷರಾಗಿ ಇದರ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಮಾಡ್ತಾ ಅವರಿಗೂ ಸಹ ಕಂಬಳ ಸಮಿತಿಯ ಸದಸ್ಯರು ಹೂಗುಚ್ಛವನ್ನು ನೀಡಬೇಕಂತ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹೂಗುಚ್ಛವನ್ನು ದಯವಿಟ್ಟು ಗುಣರಂಜನ್ ಶೆಟ್ಟಿಯವರು ಮತ್ತು ಗುರುಕಿರಣ್ ರವರು ಪಡ್ಕೊಳ್ಬೇಕು. ಈ ಕಾರ್ಯಕ್ರಮದ ರೂವಾರಿಗಳಾಗಿರುವಂತಹ ಗುರುಕಿರಣ್ ರವರು ಮತ್ತು ಗುಣರಂಜನ್ ರವರು. ಅದೇ ರೀತಿ ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ಅದಕ್ಕೆ ಸ್ಥಳಾವಕಾಶ ಮಾಡಿಕೊಡೋದು ಭಾಳ ಮುಖ್ಯ. ಆ ನಿಟ್ಟಿನಲ್ಲಿ ಉದ್ಯಮಿಗಳಾದ ಪಂಕಜ್ ಬಾಯಿರವರು, ರುದ್ರ ಪ್ರತಾಪ್ರವರು, ಕಾಂತರಾಜ್ ಅರಸುರವರು ಇವರೆಲ್ಲ ಈ ಭಾಗದಲ್ಲಿ ನಮಗೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವರೆಲ್ಲರಿಗೂ ನಾವು ಈ ವೇದಿಕೆ ಮುಖಾಂತರ ಅಭಿನಂದಿಸ್ತಾ ದಯವಿಟ್ಟು ರುದ್ರಪ್ರತಾಪ್ರವರು ಬಂದಿದ್ದಾರೆ, ಅವರಿಗೆ ವೇದಿಕೆಯಲ್ಲಿ ಸನ್ಮಾನವನ್ನು ಮಾಡಬೇಕಂತ ವಿನಂತಿಸ್ತಾ
ಪಂಕಜ್ ಭಾಯ್ರವರಿಗೆ ಮತ್ತು ಕಾಂತರಾಜ್ರವರಿಗೆ ಈ ವೇದಿಕೆಯಲ್ಲಿ ನಾವು ಅಭಿನಂದನೆಯನ್ನು ಹೇಳ್ತಾ ಇದ್ದೇವೆ. ಪ್ರತಾಪ್ರವರಿಗೆ ನಾವು ಈ ವೇದಿಕೆಯಲ್ಲಿ ಸನ್ಮಾನವನ್ನು ಮಾಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಮತ್ತೊಂದು ಭಾಗವಾಗಿ ತುಳುಕೂಟದ ತುಳು ಭಾಷೆಯ 50ನೇ ವರ್ಷದ ವಾರ್ಷಿಕೋತ್ಸವದ ತುಳುಕೂಟದ ಅಧ್ಯಕ್ಷರಾದ ಸುಂದರರಾಜ್ ರೈರವರಿದ್ದಾರೆ. ಅವರಿಗೂ ಸಹ ನಾನು ಈ ವೇದಿಕೆಯ ಮುಖಾಂತರ ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ಇನ್ನೊಬ್ಬರು ತುಳುಕೂಟದ ಗೌರವಾಧ್ಯಕ್ಷರಾದ KV ರಾಜೇಂದ್ರರವರಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಹೇಳ್ತಾ, ಈ ಕಾರ್ಯಕ್ರಮದ ಮತ್ತೊಬ್ಬರು ಕಾರ್ಯಾಧ್ಯಕ್ಷರಾದ ದೀಪಕ್ ಶೆಟ್ಟಿಯವರಿದ್ದಾರೆ. ಅವರಿಗೂ ಸಹ ನಾನು ಅಭಿನಂದನೆ ಹೇಳ್ತಾ, ವೇದಿಕೆಯ ಮುಂಭಾಗದಲ್ಲಿರುವ ಹಲವಾರು ಗಣ್ಯಾತಿ ಗಣ್ಯರಾದ ಬಂಟರ ಸಂಘದ ಅಧ್ಯಕ್ಷರಿದ್ದಾರೆ, ಮಾಜಿ ಅಧ್ಯಕ್ಷರಿದ್ದಾರೆ, GK ಶೆಟ್ಟಿಯವರಿದ್ದಾರೆ, ಉದಯ್ ಶೆಟ್ಟಿಯವರಿದ್ದಾರೆ, ಮಾಜಿ ಮಹಾಪೌರರಾದ ಹರೀಶ್ರವರಿದ್ದಾರೆ. ಹಲವಾರು ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತಮ್ಮಲ್ಲಿ ವಿನಂತಿಸಿಕೊಳ್ತೇನೆಂದರೆ, ನವೆಂಬರ್ 24, 25, 26ರಂದು ಈ ಭಾಗದಲ್ಲಿ ಮತ್ತೊಂದು ದಸರಾವನ್ನು ನಾವು ಮಾಡಕ್ಕೆ ಹೊರಟಿದ್ದೇವೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಕರಾವಳಿ ಜಿಲ್ಲೆ ಬಿಟ್ಟು ಬೇರೆ ಎಲ್ಲೂ ಸಹ ಕಂಬಳದ ಕಾರ್ಯಕ್ರಮ ಮಾಡಿಲ್ಲ. ಅಂಥ ಒಂದು ಕಾರ್ಯಕ್ರಮವನ್ನು ಬೆಂಗಳೂರಲ್ಲಿ ನಾವು ಮಾಡಕ್ಕೆ ಹೊರಟಿದ್ದೇವೆ. ಅಂದರೆ ಅದಕ್ಕೆ ಎಲ್ಲ ರೀತಿಯ ಸಹಕಾರ, ಸರ್ಕಾರದಿಂದ ಹಿಡಿದು ಪ್ರತಿಯೊಬ್ಬ ಗಣ್ಯಮಾನ್ಯರ ಸಹಕಾರ ಭಾಳ ಅವಶ್ಯಕತೆ ಇದೆ. ಆದ್ದರಿಂದಾಗಿ ತಮ್ಮಲ್ಲಿ ಮತ್ತೊಮ್ಮೆ ನಾನು ವಿನಂತಿಸಿಕೊಳ್ತಾ ಇದ್ದೇನೆ, ದಯವಿಟ್ಟು ನೀವೆಲ್ಲರ ಸಹಕಾರದೊಂದಿಗೆ ಮತ್ತೊಂದು ಈ ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲರೂ ಕಾರಣೀಭೂತರಾಗಬೇಕು. ಬಂಟರ ಸಂಘದ ಅಧ್ಯಕ್ಷರಾದ ಮುರಳೀಧರ್ ರೈ ಅವರಿದ್ದಾರೆ, ಎಲ್ಲ ಗಣ್ಯಾತಿ ಗಣ್ಯರಿದ್ದಾರೆ. ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಮಾಡ್ತಾ, ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು, ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಾಗಿರುವಂತಹ DK ಶಿವಕುಮಾರ್ ಅವರು ಬಂದಿದ್ದಾರೆ. ಅವರು ಸಹ ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಸಹಕಾರವನ್ನು ನೀಡಿದ್ದಾರೆ. ನಮ್ಮ ಲೋಕಸಭಾ ಸದಸ್ಯರಾದ ಸದಾನಂದ ಗೌಡರು ಈ ಭಾಗದ ನಮ್ಮೊಂದಿಗೆ ಜೊತೆಯಾಗಿರುವ ಎಲ್ಲ ಪತ್ರಿಕೆ ಮಾಧ್ಯಮದವರು, ಮೀಡಿಯಾದವರು ಎಲ್ಲರೂ ಇದ್ದಾರೆ. ನಿಮಗೆ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ, ಇದೀಗ ಕಾರ್ಯಕ್ರಮವನ್ನು ಜ್ಯೋತಿಯನ್ನು ಬೆಳಗಿಸಿ ಉದ್ಘಾಟಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂಥ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರ ಜೊತೆಯಾಗಿ ಜ್ಯೋತಿಯನ್ನು ಬೆಳಗಿ ಈ ದಿನದ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂಥ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವ DK ಶಿವಕುಮಾರ್ ಅವರು ಮತ್ತು ವೇದಿಕೆಯಲ್ಲಿರುವ ಇತರ ಎಲ್ಲ ಗಣ್ಯರ ಜೊತೆಯಾಗಿ ಜ್ಯೋತಿಯನ್ನು ಬೆಳಗಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂಥ ಚಾಲನೆ. ಲೇಸುಡು ಪಾಲ್ಪಡೆಯಿನ ಮಾಂತರಿನ ಮೋಕೆಡೆ ಎದ್ದುಕೊಂಡು ಅಂಚನೆ ಇನಿತ ಲೇಸಿನ ಉದಿಪನ ಮಲ್ತಿನ ಮಾಂತ ಮಲ್ಲ ಬಿನ್ನೆರೆ ಮೋಕೆಡೆ ಸೊಲ್ಮೆ ಸಂದಾಯಿತ ಮಲ್ತೊಂದುಲ್ಲೆ. ಈ ದಿನದ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಎಲ್ಲ ಸಹೃದಯ ಗಣ್ಯರಿಗೆ ಪ್ರೀತಿ ತುಂಬಿದ ವಂದನೆಗಳು, ಅಭಿನಂದನೆಗಳು. ಉಮೇಶ್ ಶೆಟ್ಟಿ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಕಂಬಳ ಸಮಿತಿಯ ಪರವಾಗಿ ಉಮೇಶ್ ಶೆಟ್ಟಿಯವರು ನಮ್ಮ ಕಂಬಳ ಸಮಿತಿಯ ಸಂಘಟನಾ ಅಧ್ಯಕ್ಷರು, ಅವರು ಹಾಗೆಯೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಚಪ್ಪಾಳೆಯೊಂದಿಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಪ್ರೀತಿಯಿಂದ ಮಾತುಗಳನ್ನ ಹಂಚಿಕೊಂಡ DV ಸದಾನಂದ ಗೌಡ ಅವರಿಗೆ ಪ್ರೀತಿಯ ಧನ್ಯವಾದಗಳು. ಈಗ ನಮ್ಮೊಂದಿಗೆ ವೇದಿಕೆಯಲ್ಲಿ ಜೊತೆಯಾಗ್ತಾರೆ ಸನ್ಮಾನ್ಯ K ಪ್ರಕಾಶ್ ಶೆಟ್ಟಿಯವರು, MRG ಗ್ರೂಪ್ನ ಚೇರ್ಮನ್. ಅವರು ಪ್ರೀತಿಯಿಂದ ಮಾತುಗಳನ್ನು ಹಂಚಿಕೊಳ್ತಾರೆ. ಈ ಒಂದು ಸ್ಥಳ ಏನಿವತ್ತು ಆಯ್ಕೆಯನ್ನು ಮಾಡ್ಕೊಂಡಿದ್ದೀರಾ, ಇದೊಂದು ಪುಣ್ಯದ ಸ್ಥಳ. ಮೈಸೂರು ಮನೆತನದ, ಮೈಸೂರು ಸಾಮ್ರಾಜ್ಯ ಅಂದರೆ ಇಡೀ ವಿಶ್ವದಲ್ಲೇ ಪ್ರಗತಿಪರವಾಗಿರುವಂಥ ಒಂದು ಸಾಮ್ರಾಜ್ಯ. ಅವರ ಒಂದು ಅರಮನೆಯ ಈ ಒಂದು ಪ್ರದೇಶದಲ್ಲಿ
ಕಾರ್ಯಕ್ರಮ ಆಗ್ತಿರುವಂಥದ್ದು ಶ್ರೇಯಸ್ಸು ಮತ್ತು ಸಂಸ್ಕೃತಿ ಯಾವಾಗಲೂ ಬಹಳ ಅದ್ಭುತವಾಗಿ ಬೆಳೆಯುವಂಥ ಒಂದು ಸ್ಥಳ ಇದು. ಹಾಗಾಗಿ ಈ ಒಂದು ಪುಣ್ಯ ಸ್ಥಳ ಭರವಸೆ ಪ್ರಗತಿ ಎಲ್ಲವನ್ನೂ ಪಡೆಯುವಂಥ ಈ ಒಂದು ಪುಣ್ಯ ಸ್ಥಳದಲ್ಲಿ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರಾ. ಇದು ನಮ್ಮ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಒಂದು ಭಾಗವಾಗಿರುವಂಥ ಒಂದು ಸ್ಥಳ. ಆದ್ಮೇಲೆ ನಿಮಗೆಲ್ಲ ರೀತಿಯಾದಂಥ ಸಹಕಾರವನ್ನು ಕೊಡುವಂಥದ್ದಾಗುತ್ತೆ. ಭಾಳ ಉತ್ತಮವಾಗಿ ಮಾಡಿ ನಮ್ಮ ಸಂಸ್ಕೃತಿ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಸಂಸ್ಕೃತಿಯನ್ನು ಇಲ್ಲಿ ಕಾರ್ಯರೂಪಕ್ಕೆ ತರುವಂಥ ತಮ್ಮ ಅವಿರತವಾಗಿರುವಂಥ ಈ ಪ್ರಯತ್ನಕ್ಕೆ ನಾವು ಎಷ್ಟು ಮೆಚ್ಚುಗೆನ ವ್ಯಕ್ತಪಡಿಸೋ ಸಾಲಲ್ಲ. ಹಾಗಾಗಿ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಇವತ್ತು ನಮ್ಮ ಬೆಂಗಳೂರು ಅಂದರೆ ಇಡೀ ವಿಶ್ವದ ನಗರ, ಈ ಒಂದು ನಗರದಲ್ಲಿ ಈ ಕಾರ್ಯಕ್ರಮ ಆಗ್ತಿರುವಂಥದ್ದು ಭಾಳ ಉತ್ತಮವಾಗಿರುವಂಥದ್ದು, ಬಹಳ ಅರ್ಥಪೂರ್ಣಕವಾಗಿರುತ್ತೆ. ಮತ್ತೊಮ್ಮೆ ನಿಮಗೆಲ್ಲ ಹೃದಯಪೂರ್ವಕವಾಗಿ ಶುಭಾಶಯನ ಕೋರಿ ನಿಮಗೆಲ್ಲ ಸಹಕಾರವನ್ನು ಕೊಡ್ತೇವೆ ಅಂತ ಮತ್ತೊಮ್ಮೆ ವಿಶ್ವಾಸವನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ. ಈಗೇನು ಪೂಜೆ ಮಾಡಿರೋಂಥದ್ದು ಯಾವುದೇ ವಿಘ್ನವಿಲ್ಲದೆ, ಯಾವ ಒಂದು ವಿಘ್ನವಿಲ್ಲದೆ ಯಶಸ್ವಿ ಆಗಲಿ ಅಂತ ಶುಭವನ್ನು ಕೋರ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಕಂಬಳ ಸಮಿತಿಯ ಗೌರವಾಧ್ಯಕ್ಷರು ನಮ್ಮೆಲ್ಲ ಮಾರ್ಗದರ್ಶಕರಾದಂಥ ಪ್ರಕಾಶ್ ಶೆಟ್ಟರು ಈ ಕಂಬಳಕ್ಕೆ 25 ಲಕ್ಷ ರೂಪಾಯಿಯ ದೇಣಿಗೆಯನ್ನು ಕೊಡ್ತೇನೆ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ವಿಶೇಷವಾಗಿ ನಮ್ಮ ಕಂಬಳ, ಬೆಂಗಳೂರು ಕಂಬಳ, ಈ ಕಂಬಳದ ಲಾಂಛನ ಬಿಡುಗಡೆಯ ಸಮಯ. ಮುಖ್ಯಮಂತ್ರಿಗಳಾಗಿರುವ DK ಶಿವಕುಮಾರ್ ಅವರು ಹಾಗೂ ಸದಾನಂದ ಗೌಡರು ಜೊತೆಗೆ ಪ್ರಕಾಶ್ ಶೆಟ್ಟಿ ಅವರು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರ ಜೊತೆಯಾಗಿ ಇದೀಗ ಲಾಂಛನದ ಲೋಕಾರ್ಪಣೆ. ನಮ್ಮ ಕಂಬಳ, ಬೆಂಗಳೂರು ಕಂಬಳ. ಬೆಂಗಳೂರು ಕಂಬಳ, ಈ ಬೆಂಗಳೂರು ಕಂಬಳದ ವಿಶೇಷವಾದಂಥ ಲಾಂಛನ ಬಿಡುಗಡೆ ಮಾಡಿದ ಎಲ್ಲ ಗಣ್ಯರಿಗೆ ವಂದನೆಗಳು, ಅಭಿನಂದನೆಗಳು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಕಂಬಳದ ಪೋಷಕರು ನಮ್ಮೆಲ್ಲ ಮಾರ್ಗದರ್ಶಕರಾದಂಥ ರಾಜೇಂದ್ರ ಕುಮಾರ್ ಅವರು ಕಂಬಳಕ್ಕೆ ತನ್ನ ಪೂರ್ತಿಯ ಸಹಕಾರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ದಕ್ಷಿಣ ಕನ್ನಡದ ಈ ಒಂದು ಅಭೂತಪೂರ್ವವಾದಂತಹ ಈ ಒಂದು ಕ್ರೀಡೆ, ಒಂದು ಕಲಾತ್ಮಕವಾದ ಕ್ರೀಡೆ ಏನಿದೆ, ಇದಕ್ಕೆ ನಾನು ನಮ್ಮ ಸಮುದಾಯದ ಪರವಾಗಿ ತಮಗೆಲ್ಲರಿಗೂ ಬೆಂಬಲವನ್ನು ಸೂಚಿಸ್ತಾ ಇದ್ದೇನೆ, ಶುಭ ಹಾರೈಸ್ತಾ ಇದ್ದೇನೆ. ನಾವು ಬ್ಯಾರಿಗಳು ಅಂತ ಹೇಳಿದರೆ ಮುಸ್ಲಿಮರು ಅಂತ ತಮಗೆಲ್ಲರಿಗೂ ಗೊತ್ತು ನಮಗೆ. ಆದರೆ ನಮ್ಮ ಸಮುದಾಯದವರಿಗೆ ಇರುವಂತಹ ಅದಮ್ಯವಾದಂತಹ ಒಂದು ಪ್ರೇಮ ಏನಿದೆ ಈ ಭೂಮಿ ಮೇಲೆ, ಅದು ತಮಗೆ ಕಿಂಚಿತ್ತು ಕಡಿಮೆ ಇಲ್ಲದಂಥ ಪ್ರೇಮ ಅಂತ ನಾನು ಹೇಳಬಯಸ್ತಾ ಇದ್ದೇನೆ. ಒಂದೊಂದು ಸಲ ನಮಗೆ ಇತ್ತೀಚೆಗಿನ ಸನ್ನಿವೇಶಗಳನ್ನು ನೋಡಿದಾಗ ಭಯವಾಗ್ತದೆ, ಆತಂಕವಾಗ್ತದೆ. ಎಲ್ಲಿ ನಾವು ರಾಜಕೀಯವಾಗಿ, ಧಾರ್ಮಿಕವಾಗಿ ಪ್ರಭಾವಿತರಾಗಿ, ಭಾವಪರವಶರಾಗಿ ನಮ್ಮ ಆ ಅನನ್ಯತೆಯನ್ನು, ಆ ವೈವಿಧ್ಯತೆಯನ್ನು ಮರೀತಾ ಇದ್ದೇವ ಅನ್ನೋವಂಥ ಭಯನೂ ಆಗ್ತಾ ಇದೆ ನನಗೆ. ಬಹುಶಃ ನಮ್ಮ ಈ ಸೌಹಾರ್ದದ ಬೇರೆ ಏನಿದೆ, ಈ ಸೌಹಾರ್ದ ಅಂತ ಹೇಳೋದು ಇದು ದಕ್ಷಿಣ ಕನ್ನಡಕ್ಕೆ ಒಂದು ಕಲ್ಪನೆ ಮಾತ್ರವಲ್ಲ, ಇದು ನಮ್ಮ ಪ್ರತಿಯೊಬ್ಬರ ಗುರುತು, ಇದು ನಮ್ಮ ಜೀವಸತ್ವ, ಇದು ಐತಿಹಾಸಿಕ ಸತ್ಯ. ನಾನು ಅಂದ್ಕೊಳ್ತೇನೆ, ಯಾರೇ ಇದನ್ನು ಒಂದು ಕದಲಿಸುವಂತಹ ಪ್ರಯತ್ನ ಮಾಡಿದ್ರೂ ನಮ್ಮ ಈ ಸೌಹಾರ್ದದ ಬೇರು ಬಹಳ ಆಳವಾಗಿ ಹೊಕ್ಕಿರುವಂಥದ್ದು. ಸಂಘಟಕರಲ್ಲಿ ನನಗೆ ಒಂದು ಕೋರಿಕೆ ಮತ್ತು ಒಂದು ವಿನಂತಿ, ಯಾವ ರೀತಿ ಇದನ್ನು ತಾವು ನಮ್ಮ ದಕ್ಷಿಣ ಕನ್ನಡ ಸಂಸ್ಕೃತಿಯನ್ನು ವಿಶ್ವಕ್ಕೆ ಪರಿಚಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರೋ, ಅದೇ ರೀತಿ ಇದನ್ನು ನಮ್ಮ ಮಕ್ಕಳಲ್ಲಿ, ನಮ್ಮ ಯುವಜನರಲ್ಲಿ ಜಾತಿ ಮತ ಭೇದವಿಲ್ಲದೆ ನಮ್ಮ ಈ ಭೂಮಿಯ ಬಗ್ಗೆ ಅಭಿಮಾನವನ್ನು ಹುಟ್ಟಿಸುವ ರೀತಿಯಲ್ಲಿ ಮತ್ತು ಸೌಹಾರ್ದದ ಈ ಪರಂಪರೆಯನ್ನು ಕಾಯಂಗೊಳಿಸುವಂಥ ರೀತಿಯಲ್ಲಿ ತಾವು ಮಾಡಬೇಕು. ಇದರಲ್ಲಿ ತಾವು ಖಂಡಿತ ಯಶಸ್ವಿ ಆಗ್ತೀರಂತ ನಾನು ಭಾವಿಸ್ತೇನೆ. ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ, ತಮ್ಮ ಈ ಒಂದು ಆತ್ಮೀಯತೆಗಾಗಿ ತಮಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಹೇಳಿ ಮತ್ತೊಮ್ಮೆ ತಮಗೆ ಶುಭ ಹಾರೈಸ್ತಾ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ತುಳು. ಇಂದಿನ ಕಾರ್ಯಕ್ರಮಕ್ಕೆ ನೆಲಮಂಗಲದ ಸಮಾಜ ಸೇವಕರಾಗಿರುವ ರಾಮಸ್ವಾಮಿ ಅವರು ಜೊತೆಯಾಗಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಚಲನಚಿತ್ರ ನಟರಾಗಿರುವ ಸುರೇಶ್ ರೈ ಅವರಿದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಗುಣಪಾಲ ಕಡಂಬ ಅವರಿದ್ದಾರೆ, ಕಂಬಳ ಅಕಾಡೆಮಿ ಸಂಚಾಲಕರು, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಂಬಳದ ಹಿರಿಯ ತೀರ್ಪುಗಾರರಾಗಿರುವ ಎಡತೂರು ರಾಜೀವ್ ಶೆಟ್ಟಿ ಇದ್ದಾರೆ, ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಂಬಳ ಸಮಿತಿಯ ಕೋಶಾಧಿಕಾರಿಯಾಗಿರುವಂಥ ಚಂದ್ರ ಸ್ವರ್ಣ ಇದ್ದಾರೆ, ಚಂದ್ರ ಸನಿಲ್ ಇದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾಗಿರುವ ಪ್ರಸಾದ್ ಕುಶಾಲ್ ಶೆಟ್ಟಿ ಇದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗುಣರಂಜನ್ ಶೆಟ್ಟಿಯವರ ತೀರ್ಥರೂಪರಾಗಿರುವಂಥ ವಿಠಲ್ ಶೆಟ್ಟಿ ಅವರಿದ್ದಾರೆ, ಅವರಿಗೂ ಕೂಡ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಇವತ್ತು ಎಲ್ಲರೂ ಸೇರಿ ನನಗೆ ಕಂಬಳ ಬೆಂಗಳೂರಿನಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ, ಆರ್ಗನೈಸ್ ಮಾಡ್ತಾ ಇದ್ದೀವಿ. ಇವತ್ತು ಭೂಮಿ ಪೂಜೆ ಇದೆ, ನೀವು ಬರಬೇಕು ಅಂತ ಕರೆದರು. ಒಂದು ಕಡೆ ನನ್ನ ಸ್ನೇಹಿತರೆಲ್ಲ ಸೇರಿ ಕರೆದಿರ್ತಕ್ಕಂಥದ್ದು, ಇನ್ನೊಂದು ಕಡೆ ನಾನು ಕೂಡ ಕಂಬಳದ ಅಭಿಮಾನಿ. ಉತ್ತರ ಬೆಂಗಳೂರು ನಗರದಲ್ಲಿ ಆಗಿರ್ತಕ್ಕಂಥದ್ದು, ವಿಶೇಷವಾಗಿ ಪ್ಯಾಲೇಸ್ ಗ್ರೌಂಡಲ್ಲಿ ಆಗ್ತಾ ಇರ್ತಕ್ಕಂಥದ್ದು ನನಗೆ ತುಂಬ ಸಂತೋಷವಾಗಿದೆ. ಮತ್ತು ನಮ್ಮ ಕಡೆಯಿಂದನೂ ಏನಾದರೂ ಸೇವೆ ಮಾಡೋಕ್ಕಾಗಬೇಕು ಅಂದರೆ, ಏನಾದರೂ ಸಹಕಾರ ಬೇಕಾದರೆ ನಾವು ಕೂಡ ಜೊತೆಗಿದ್ದೀವಿ ನಿಮ್ಮ ಅಂತ ಹೇಳ್ತಾ, ಒಳ್ಳೆ ರೀತಿಯಲ್ಲಿ ಆರ್ಗನೈಸ್ ಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ ಇದು ನೋಡೋದಕ್ಕೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾರೆ. ಸೊ ಆ ರೀತಿ ಅರೇಂಜ್ಮೆಂಟ್ ಆಗಬೇಕಾಗುತ್ತೆ. ಯಾಕಂದರೆ ಮೊದಲ ಬಾರಿಗೆ ಆಗ್ತಾ ಇರಬೇಕು ಬೆಂಗಳೂರು. ನನಗೆ ಆಶ್ಚರ್ಯ, ಇಷ್ಟು ವರ್ಷದಲ್ಲಿ ಯಾರೂ ಯಾಕೆ ಯೋಚನೆ ಮಾಡಿಲ್ಲ ಇದು ಅಂತ. ನೀವು ಯೋಚನೆ ಮಾಡಿ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ನೀವೆಲ್ಲ ಸೇರಿದ್ದೀರಿ, ನಾವೆಲ್ಲ ಅಭಿಮಾನಿಗಳು ಸೇರಿದ್ದೀವಿ. ಮತ್ತು ಒಳ್ಳೆ ರೀತಿಯ ಸಂಘಟನೆ ಕೂಡ ಮಾಡ್ತಕ್ಕಂಥ ಅನುಭವ ಕೂಡ ನಿಮಗೆಲ್ಲರಿಗೂ ಇದೆ. ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಮತ್ತು ಭಾಳ ಜೋರಾಗಿ ನಡೆಯುತ್ತೆ, ಇಡೀ ಬೆಂಗಳೂರು ನಗರಕ್ಕೆ ಆಕರ್ಷಣೆ ಆಗುತ್ತೆ ಅಂತ ನನ್ನ ಭಾವನೆ ಇದೆ. ನಾನು ಕೂಡ ಆ ಸಂದರ್ಭದಲ್ಲಿ ಬಂದು ನೋಡ್ತೀನಿ. ನೀವು ಆಹ್ವಾನ ಇದಕ್ಕೆ ಕೊಟ್ಟಿದ್ರಿ, ಅದಕ್ಕೂ ನಾವೇ ಸ್ವೀಕಾರ ಮಾಡ್ಕೊಂಡಂಗೆ. ಸೊ ಎಲ್ಲರೂ ಬರಬೇಕು, ಮಕ್ಕಳು ಸಮೇತ ಬಂದು ನೋಡಬೇಕು ಅಂತ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಇದು. ತಮಗೆ ಶುಭಾಶಯಗಳನ್ನು ತಿಳಿಸ್ತಾ, ಅಭಿನಂದನೆಗಳನ್ನು ತಿಳಿಸ್ತಾ, ನಾವು ಕೂಡ ನಿಮ್ಮ ಜೊತೆಗೆ ಒಂದು ಭಾಗಿಯಾಗಿದ್ದೀವಿ ಅಂತ ತಿಳಿಸ್ತಾ, ಬೆಂಗಳೂರು ನಗರಕ್ಕೆ ಇದು ಒಂದು ಬೇಕಾಗಿತ್ತು ಕಾರ್ಯಕ್ರಮ, ಅದನ್ನು ನೀವು ಮಾಡಿದ್ದೀರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಇಂದು ನಮ್ಮೊಂದಿಗೆ ಜೊತೆಯಾಗಿ ಮಾತುಗಳನ್ನು ಹಂಚಿಕೊಂಡ ರಿಜ್ವಾನ್ ಹರ್ಷದ್ ಅವರಿಗೆ ಪ್ರೀತಿಯ ಧನ್ಯವಾದಗಳು. ಇದೀಗ ನಮ್ಮ ಕಂಬಳ, ಬೆಂಗಳೂರು ಕಂಬಳ, ಈ ಕಂಬಳ ಸಮಿತಿಯ ವತಿಯಿಂದ ನಮಗೆ ಕಂಬಳ ಎಷ್ಟು ಅದ್ಧೂರಿಯಾಗಬೇಕು ಅಷ್ಟೇ ಅದ್ಧೂರಿಯಾದಂಥ ನಿಧಿ ಸಂಗ್ರಹ ಕೂಡ ಅಗತ್ಯ ಇದೆ. ಆ ನಿಟ್ಟಿನಲ್ಲಿ ಕೆಲವರಿಗೆ ನಾವು ರಶೀದಿ ಪುಸ್ತಕವನ್ನು ಇದೀಗ ನೀಡ್ತಾ ಇದ್ದೇವೆ. ಗಣ್ಯರನ್ನ ವೇದಿಕೆ ಬರಮಾಡಿ. ಯತೇಶ್ ಕುಮಾರ್ ಅವರು, ಕಾರ್ಯದರ್ಶಿಗಳು, ಬೆಂಗಳೂರು ಕಂಬಳ ಸಮಿತಿ, ದಯವಿಟ್ಟು ವೇದಿಕೆ ಬರಬೇಕು. ಎನ್.ಕೆ. ಯತೇಶ್ ಕುಮಾರ್, ಕಾರ್ಯದರ್ಶಿಗಳು, ಬೆಂಗಳೂರು ನಗರ ಕಂಬಳ ಸಮಿತಿ. ಶ್ರೀ ಅಶೋಕ್ ಕುಮಾರ್ ರೈ, ಕೆ.ಎಸ್., ಶಾಸಕರು, ಪುತ್ತೂರು ಹಾಗೂ ಅಧ್ಯಕ್ಷರು ಬೆಂಗಳೂರು ಕಂಬಳ ಸಮಿತಿ. ಅವರಿಗೊಂದು ಪುಸ್ತಕವನ್ನು ನೀಡಲಾಗುತ್ತೆ, ರಶೀದಿ ಪುಸ್ತಕ ನಿಧಿ ಸಂಗ್ರಹಕ್ಕಾಗಿ. ಯತೀಶ್ ಕುಮಾರ್ ಅವರ ಪರವಾಗಿ ಹಾಗೆಯೇ ಅಶೋಕ್ ಕುಮಾರ್ ರೈ, ಕೆ.ಎಸ್., ಶಾಸಕರು, ಪುತ್ತೂರು ಹಾಗೂ ಅಧ್ಯಕ್ಷರು, ಬೆಂಗಳೂರು ಕಂಬಳ ಸಮಿತಿ. ಶ್ರೀ ಬಿ. ಗುಣರಂಜನ್ ಶೆಟ್ಟಿ, ಉಪಾಧ್ಯಕ್ಷರು, ಬೆಂಗಳೂರು ಕಂಬಳ ಸಮಿತಿ. ಶ್ರೀ ಗುರುಕಿರಣ್, ಕಾರ್ಯಾಧ್ಯಕ್ಷರು, ಬೆಂಗಳೂರು ಕಂಬಳ ಸಮಿತಿ. ಶ್ರೀ ಸುಂದರ್ರಾಜ್ ರೈ, ಅಧ್ಯಕ್ಷರು, ತುಳುಕೂಟ ಹಾಗೂ ಖಜಾಂಜಿಗಳು, ಬೆಂಗಳೂರು ಕಂಬಳ ಸಮಿತಿ. ಶ್ರೀ ಉಮೇಶ್ ಶೆಟ್ಟಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು, ಬೆಂಗಳೂರು. ಶ್ರೀ ಉಮೇಶ್ ಶೆಟ್ಟಿ. ಶ್ರೀ ಉದಯ್ ಶೆಟ್ಟಿ, ಶ್ರೀ ಉದಯ್ ಶೆಟ್ಟಿ. ಶ್ರೀ ಮುರಳೀಧರ್ ರೈ, ಮಟ್ಟಂದಬೆಟ್ಟು, ಶ್ರೀ ಮುರಳೀಧರ್ ರೈ. ಶ್ರೀ ದೀಪಕ್ ಶೆಟ್ಟಿ. ದೀಪಕ್ ಶೆಟ್ಟಿ. ಕೆ.ವಿ. ರಾಜೇಂದ್ರ ಕುಮಾರ್, ಪ್ರಧಾನ ಕಾರ್ಯದರ್ಶಿಗಳು, ಕಂಬಳ ಸಮಿತಿ ಹಾಗೂ ಮಾಜಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರು.
ಡಾಕ್ಟರ್ ಜಗದೀಶ್, ಕೆ ವಿ ರಾಜೇಂದ್ರ ಕುಮಾರ್, ಕಂಬಳ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು. ಡಾಕ್ಟರ್ ಜಗದೀಶ್, ಅಮರ್ನಾಥ್ ಶೆಟ್ಟಿ, ಶ್ರೀ ಅಮರ್ನಾಥ್ ಶೆಟ್ಟಿಯವರು, ಪುರುಷೋತ್ತಮ ಚೇಂಡ್ಲ ಮತ್ತು ಉಮೇಶ್ ಪುಂಜಾ, ಪುರುಷೋತ್ತಮ ಚೇಂಡ್ಲ ಮತ್ತು ಉಮೇಶ್ ಪುಂಜಾ, ಅಮರ್ನಾಥ್ ಶೆಟ್ರು ಅಂದ್ರೆ ಮನೀಶ್ ಉಪ್ಪಿನಂಗಡಿ ಬೆಂಗಳೂರು, ಮನೀಶ್ ಉಪ್ಪಿನಂಗಡಿ ಬೆಂಗಳೂರು, ಕರುಣಾಕರ್ ಹೆಗಡೆ, ಉಪೇಂದ್ರ ಶೆಟ್ಟಿ, ಉಪೇಂದ್ರ ಶೆಟ್ಟಿ, ಪಿ ಸಿ ರಾವ್, ಬಿ ದಿನೇಶ್ ಹೆಗಡೆ, ತುಳುಕೂಟದ ಮಾಜಿ ಅಧ್ಯಕ್ಷರು, ದಿನೇಶ್ ಹೆಗಡೆ, ಶ್ರೀ ನಾಗೇಂದ್ರ ಕಾಮತ್, ರಾಜಪುರ ಸಾರಸ್ವತ ಸಂಘ ಸಮಾಜ, ನಾಗೇಂದ್ರ ಕಾಮತ್, ಜೀವನ್ ಶೆಟ್ಟಿ, ನಾಗೇಂದ್ರ ಕಾಮತ್, ಜೀವನ್ ಶೆಟ್ಟಿ, ಜೀವನ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಹುಬ್ಬಳ್ಳಿ. ಧನ್ಯವಾದಗಳು. ಎಲ್ಲ ರಿಸಿಪ್ಟ್ ಬುಕ್ ಸ್ವೀಕರಿಸಿದವರಿಗೆ ಮತ್ತು ನೀಡಿದವರಿಗೆ ಧನ್ಯವಾದಗಳು. ಇದೀಗ ಧನ್ಯವಾದ ಸಮರ್ಪಣೆಗಾಗಿ ನಮ್ಮೊಂದಿಗೆ ಜೊತೆ ಆಗ್ತಾರೆ ದೀಪಕ್ ಶೆಟ್ಟಿ ಅವರು. ದಯವಿಟ್ಟು ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿಯ ವಿವಿಧ ಪದಾಧಿಕಾರಿಗಳಾದ ಹಾಗೂ ಕೋನಗಲ ಯಜಮಾನರು ಸಹ ಹೌದು ಮತ್ತು ತೀರ್ಪುಗಾರರು ಇಲ್ಲಿ ವೇದಿಕೆಗೆ ಬಂದು ಗೌರವಾರ್ಪಣೆ ಸ್ವೀಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಮಾನ್ಯ ಹಿರಿಯ ತೀರ್ಪುಗಾರರಾದ ಗುಣಪಾಲ ಕಡಂಬ ಅವರು, ಶೆಟ್ಟಿ, ವಾಮಂಜೂರು ತಿರುವೈಲುಗುತ್ತು ನವೀನ್ ಚಂದ್ರ ಆಳ್ವ, ಪುತ್ತೂರು ಕಂಬಳ ಸಮಿತಿ ಅಧ್ಯಕ್ಷರಾದ ಚಂದ್ರ ಶೆಟ್ಟಿ, ತೀರ್ಪುಗಾರರಾದ ಹಾಗೂ ತೀರ್ಪುಗಾರ ಸಂಚಾಲಕರಾದ ವಿಜಯಕುಮಾರ್ ಕಂಗಿನಮನೆ, ಚಂದ್ರ ಶೆಟ್ಟಿ ಪುತ್ತೂರು ಕಂಬಳ ಸಮಿತಿ ಅಧ್ಯಕ್ಷರು ವೇದಿಕೆಗೆ ಬಂದು ಗೌರವಾರ್ಪಣೆ ಸ್ವೀಕರಿಸಬೇಕು. ಹಾಗೆ ರಾಜು ಶೆಟ್ಟಿ ಎಡ್ತೂರು, ನಮ್ಮ ಹಿರಿಯ ಮಾಜಿ ಕಂಬಳ ಸಮಿತಿ ಅಧ್ಯಕ್ಷರು ಕೋಣಗಲ ಯಜಮಾನರಾದ PR ಶೆಟ್ಟಿಯವರು ಕೂಡ ವೇದಿಕೆಗೆ ಬಂದು ತಮ್ಮನ್ನು ಗುರುತಿಸಿಕೊಂಡಿದ್ದೇವೆ. ವೇದಿಕೆಗೆ ಬಂದು ಗೌರವಾರ್ಪಣೆ ಸ್ವೀಕಾರ ಮಾಡಬೇಕೆಂದು ವಿನಂತಿಸಿ ಮಾಡಿಕೊಳ್ತಿದ್ದೇವೆ. ಹಾಗೆ ನಮ್ಮ ಕೋಣಗಲ ಯಜಮಾನರಾದ ಹಾಗೂ ಕಂಬಳ ಸಮಿತಿಯ ಅಧ್ಯಕ್ಷರು ಕೂಡ ಹೌದು ನವೀನ್ ಚಂದ್ರ ಆಳ್ವ, ವಾಮಂಜೂರು ತಿರುವಾಯಿಲುಗುತ್ತು ನವೀನ್ ಚಂದ್ರ ಆಳ್ವ, ನೀವು ಕೂಡ ವೇದಿಕೆ ಬಂದು ಗೌರವಾರ್ಪಣೆ ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ತಿದ್ದೇವೆ. ಹಾಗೆ ಮೂಡುಬಿದ್ರೆ ಚಂದ್ರಾಸ ಸಾಧು ಸನಿಲ್, ಕೋಶಾಧಿಕಾರಿ, ಜಿಲ್ಲಾ ಕಂಬಳ ಸಮಿತಿಯ ಕೋಶಾಧಿಕಾರಿಗಳು, ತಾವು ಕೂಡ ವೇದಿಕೆ ಬಂದು ಬೆಂಗಳೂರು ಕಂಬಳ ಸಮಿತಿಯ ಗೌರವಾರ್ಪಣೆ ಸ್ವೀಕರಿಸಬೇಕು. ಹಾಗೂ ವಿಜಯಕುಮಾರ್ ಕಂಗಿನಮನೆ, ತೀರ್ಪುಗಾರರ ಜಿಲ್ಲಾ ಕಂಬಳ ಸಮಿತಿ ತೀರ್ಪುಗಾರರ ಸಂಚಾಲಕರು, ವಿಜಯಕುಮಾರ್ ಕಂಬಳ ಸಮಿತಿ, ವಾಮಂಜೂರು ಕಂಬಳ ಸಮಿತಿ ಅಧ್ಯಕ್ಷರು, ಜಿಲ್ಲಾ ಕಂಬಳ ಸಮಿತಿ ಉಪಾಧ್ಯಕ್ಷರು ನವೀನ್ ಚಂದ್ರ ಆಳ್ವ, ದಯವಿಟ್ಟು ವೇದಿಕೆ ಬರಬೇಕು. ನರಿಂಗಾನ ಕಂಬಳ ಸಮಿತಿಯವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ನಿಮ್ಮನ್ನು ಕೂಡ ಗುರುತಿಸಿಕೊಂಡಿದ್ದೇವೆ. ನೀವು ಕೂಡ ಇಲ್ಲಿ ಬಂದು ಬೆಂಗಳೂರು ಕಂಬಳ ಸಮಿತಿಯ ಜಿಲ್ಲಾ ಕಂಬಳ ಸಮಿತಿಯ
ಪ್ರಧಾನ ಕಾರ್ಯದರ್ಶಿ ಮುಚ್ಚೂರು ಕಲ್ಕುಳಿ ಲೋಕೇಶ್ ಶೆಟ್ಟಿ ನಿನ್ನೆ ಮಾತಾಡಿದ್ದಾನೆ ಫೋನ್ ಮಾಡಿ. ಅವರು ಬೊಂಬಾಯಿಗೂ ಇದು ಹೇಗಾದರೂ ಮಾಡಿ ಕಂಬಳಕ್ಕೆ ಬಂದು ಸೇರಿಕೊಳ್ಳುವ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅವರನ್ನು ಕೂಡ ವೇದಿಕೆ ಬಂದು ಗೌರವಾರ್ಪಣೆ ಸ್ವೀಕರಿಸಬೇಕಂತ ಬೆಂಗಳೂರು ಕಂಬಳ ಸಮಿತಿಯ ಪರವಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ನಿಮ್ಮ ಸಹಕಾರಲ್ಲೇ ನಾವು ಬೆಂಗಳೂರು ಕಂಬಳ ನಡೆಸುವುದು ಅಸಾಧ್ಯ. ನಿಮ್ಮೆಲ್ಲರ ಸಹಕಾರ ಇದ್ದರೆ ಮಾತ್ರ ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿ ಎಲ್ಲ ಪದಾಧಿಕಾರಿಗಳು ಕೋಣಗಳ ಯಜಮಾನರು ಇದ್ದರೆ ಮಾತ್ರ ನಮ್ಮ ಬೆಂಗಳೂರು ಕಂಬಳ ನಿರಂತರವಾಗಿ ಒಳ್ಳೆಯ ರೀತಿ ಆಗಲು ಸಾಧ್ಯ. ನಿಮ್ಮ ಸಂಪೂರ್ಣ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಮತ್ತು ಸಹಕಾರವನ್ನು ಬಯಸ್ತಾ ಇದ್ದೇವೆ. ಲೋಕೇಶ್ ಶೆಟ್ಟಿ ಮಚ್ಚೂರು. ನವೀನ್ ಭಂಡಾರಿ ಅವರು ತಿಂದಿದ್ದಾರೆ. ನಿಮ್ಮನ್ನು ಕೂಡ ನಾವು ಕಂಬಳ ಸಮಿತಿಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಮಾಡ್ತಿದ್ದೇವೆ. ನಾದತರಂಗ ಚೆಂಡೆ ಬೆಳಗ ವಿಶೇಷವಾಗಿ ಜೊತೆಯಾಗಿದ್ದಾರೆ. ಬೆಂಗಳೂರು ಕಂಬಳ ನಮ್ಮ ಕಂಬಳ, ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ. ಪದಾಧಿಕಾರಿಗಳಿಗೆ ಧನ್ಯವಾದಗಳು. ನಮ್ಮ ಸತೀಶ್ ಚಂದ್ರ ಶೆಟ್ಟಿ ಒಂದು 25 ದಿವಸದಿಂದ ನಾವು ಸತ್ಯದ ಪಕ್ಷಿಗೆ ನಾವು ಚರ್ಚೆ ಮಾಡಿ ಬಹಳಷ್ಟು ಪದಗಳ ಮೂಲಕ ಒಳ್ಳೆಯ ಒಂದು ಚಿಹ್ನೆಯನ್ನು ಸಿಂಬಲನ್ನು ಕೊಟ್ಟಂತಹ ಸತೀಶ್ ಚಂದ್ರ ಶೆಟ್ಟಿ ಇವರು ಕೂಡ ಬೆಂಗಳೂರು ಅಭಿನಂದನೆ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ